ಈ ವರ್ಷ ಗಣರಾಜ್ಯೋತ್ಸವ ಅಂತ ಮರೆತು ಇಟ್ ಇಸ್ ಓನ್ಲಿ ಕ್ರಾಂತಿಯೋತ್ಸವ ಅಷ್ಟೇ. ಕ್ರಾಂತಿ ಚಿತ್ರದ ಟೀಸರ್ ರಿಲೀಸ್ ಕಾರ್ಯಕ್ರಮದಲ್ಲಿ ರಚಿತಾ ರಾಮ್ ಆಡಿರುವ ಮಾತು ಇದೀಗ ವಿವಾದಕ್ಕೆ ಕಾರಣವಾಯಿತೆ. ಹೌದು, ಮೀಡಿಯಾ ಹೌಸ್ ಸ್ಟುಡಿಯೋ ಬ್ಯಾನರ್ನಲ್ಲಿ ನಿರ್ಮಾಣವಾದ ಹರಿಕೃಷ್ಣ ನಿರ್ದೇಶನದ ನಟ ದರ್ಶನ್ ಮತ್ತು ರಚಿತಾ ರಾಮ್ ಸೇರಿದಂತೆ ತಾರಾ ಬಳಗದ ದಂಡೆ ಇರುವ ಕ್ರಾಂತಿ ಚಿತ್ರದ ಟ್ರೇಲರ್ ಬಿಡುಗಡೆಯ ಸಮಯದಲ್ಲಿ ರಚಿತಾ ರಾಮ್ ಆಡಿರುವ ಮಾತು ದೇಶ ಸಂವಿಧಾನ ವಿರೋಧವಾದದ್ದು ಅಂತಲೇ ಹೇಳಬಹುದು. ಕ್ರಾಂತಿ ಸಿನಿಮಾದ ಪ್ರಚಾರಕ್ಕಾಗಿ ಏನು ಬೇಕಾದರೂ ಹೇಳಬಹುದೇ ಅನ್ನೋ ಮಾತುಗಳು ಈಗ ಕೇಳಿ ಬರುತ್ತದೆ. ಹಾಗಾದರೆ ರಚಿತಾ ರಾಮ್ ಹೇಳಿರುವ ಮಾತಾದರೂ ಏನು, ನೀವೇ ಕೇಳಿ. ಜನವರಿ 26ಕ್ಕೆ ಭಾರತ ದೇಶ ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತೇವೆ. ಈ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಈ ದೇಶಕ್ಕೆ ಸೂಕ್ತ ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದರು ಅನ್ನೋದು ನಿಮಗೆ ತಿಳಿದೇ ಇದೆ. ಆ ಸಂವಿಧಾನವನ್ನು ಜಾರಿ ಮಾಡಿದ ದಿನ ಜನವರಿ 26 ಆಗಿದೆ. ಈ ದಿನ ಭಾರತೀಯರಲ್ಲಿ ಹೊಸ ಯೋಚನೆ, ಹೊಸ ಭರವಸೆಗಳನ್ನು ಹುಟ್ಟಿಸಿದ ದಿನ. ಈ ದಿನದಿಂದ ಭಾರತೀಯರಾದ ನಾವು ಶಿಕ್ಷಣ, ಉದ್ಯೋಗ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಪಡೆಯಲು ಸಾಧ್ಯವಾಯಿತು. ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಲು, ಕೃಷಿ, ಸಿನಿಮಾ ಸೇರಿದಂತೆ ಎಲ್ಲಾ ರಂಗದಲ್ಲೂ ಬೆಳೆಯುವ ಸ್ವಾತಂತ್ರ್ಯ ಸಂವಿಧಾನದಿಂದ ಅದು ಜಾರಿಯಾದ ದಿನದಿಂದ ಸಿಕ್ಕಿದೆ ಎಂದರೆ ತಪ್ಪಾಗಲಾರದು. ಈ ವರ್ಷ ಅದೇ ದಿನ ಕ್ರಾಂತಿ ಸಿನಿಮಾ ರಿಲೀಸ್ ಆಗಲಿದ್ದು, ಜನವರಿ 26 ಗಣರಾಜ್ಯೋತ್ಸವ ಅಲ್ಲ ಕ್ರಾಂತಿಯೋತ್ಸವ ಅಂತ ರಚಿತಾ ರಾಮ್ ಹೇಳಿರುವ ಮಾತು ಅವರಲ್ಲಿರುವ ಶಿಕ್ಷಣದ ಕೊರತೆಯನ್ನ ಎತ್ತಿ ತೋರಿಸುತ್ತಿದೆ. ಇಂತಹ ಮಾತು ಅದೆಷ್ಟು ಸರಿ ಎನ್ನುವ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳುತ್ತಿದ್ದಾರೆ. ಈ ವರ್ಷ ಒಂದು ಸಿನಿಮಾಕ್ಕೋಸ್ಕರ ಗಣರಾಜ್ಯವನ್ನ ಕ್ರಾಂತಿಯೋತ್ಸವ ಮಾಡಿದರೆ ಮುಂದಿನ ವರ್ಷ ಜನವರಿ 26ಕ್ಕೆ ಮತ್ತೆ ರಾಷ್ಟ್ರೀಯ ಹಬ್ಬ ನಮ್ಮೆದುರು ಬರುತ್ತದೆ. ಆಗ ರಚಿತಾ ರಾಮ್ ರವರ ಕ್ರಾಂತಿಯೋತ್ಸವ ಎಲ್ಲಿರುತ್ತದೆ? ಈ ಸಿನಿಮಾ ಬಿಟ್ಟು ಇನ್ನೊಂದು ಸಿನಿಮಾದ ಪ್ರಮೋಷನ್ ನಲ್ಲಿ ಇಡ್ತಾರೆ ಅನ್ನೋ ಸತ್ಯ ಅರ್ಥ ಮಾಡಿಕೊಂಡರೆ ಸೂಕ್ತ ಅನ್ನೋದೇ ಈ ಹೊತ್ತಿನ ಫಿಲ್ಮಿ ಟಾಕ್. ಜರ್ನಿ ಬೊಂಬಾಟ್ ಅಂಡ್ ಸಿನಿಮಾ ತಂಡದ ಜೊತೆಗೆ ಅದ್ಭುತ ಎಕ್ಸ್ಪೀರಿಯನ್ಸ್. ಇನ್ ಏನ್ ಹೇಳಿ ನಾನು ಈ ಸಿನಿಮಾದ ಬಗ್ಗೆ. ಭಗವಂತಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನೋ ನಾನು. ಐ ಥಿಂಕ್ ಈ 10 ವರ್ಷದಲ್ಲಿ ಇಂತ ಒಂದು ಒಳ್ಳೆ ತಂಡದ ಜೊತೆ ಸಿನಿಮಾ ಹಾಗೆ ತಂಡದ ಜೊತೆ ಕೆಲಸ ಮಾಡಿರುವಂತ ಒಂದು ಅವಕಾಶ ಕೊಡೋದಕ್ಕೆ ಭಗವಂತಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಜನವರಿ 26ನೇ ತಾರೀಕು ಹೆಂಗಾಗ್ಬಿಡಿದೆ ಅಂದ್ರೆ 26 ಗಣರಾಜ್ಯೋತ್ಸವ ಅಲ್ಲ, ಗಣರಾಜ್ಯೋತ್ಸವ ಅಂತ ನಾವು ಅಲ್ವಾ. ಅದು ಜನವರಿ 26 ಅಂದ ತಕ್ಷಣ ರಿಪಬ್ಲಿಕ್ ಡೇ. ಬಟ್ ಈ ವರ್ಷ ಗಣರಾಜ್ಯೋತ್ಸವ ಅಂತ ಮರೆತು ಇಟ್ ಇಸ್ ಓನ್ಲಿ ಕ್ರಾಂತಿಯೋತ್ಸವ ಅಷ್ಟೇ. 26ನೇ ತಾರೀಕು ನಮ್ಮ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತದೆ. ಬಂದು ನೋಡಿ ಅಂತ ನಾನು ನಿಮ್ಗೆ ಆಹ್ವಾನ ಮಾಡಲ್ಲ, ಬಿಕಾಸ್ ನೀವೇ ಹೇಳ್ತಿದ್ರೆ ಬಂದ್ ನೋಡ್ಬೇಕು ಸಿನಿಮಾ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋಂತ ಎಲ್ಲ ಮಾಧ್ಯಮದವ್ರಿಗೆ.